ಮಂಗಳೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಆಯೋಜಿಸಿದ ಬ್ರೈಡ್ಸ್ ಆಫ್ ಇಂಡಿಯಾ ಕ್ಯಾಂಪೇನ್ ಸೀಸನ್ 6ರ 5ನೇ ಹಂತದ ಹನಿಮೂನ್ ಪ್ರವಾಸ ಅದೃಷ್ಟ ಕೂಪನ್ ಯೋಜನೆಯಲ್ಲಿ ಮಹಮ್ಮದ್ ಅಕೀಬ್, ನೌಫಾಲ್ ಇಸ್ಮಾಯಿಲ್ ವಿದೇಶದ ಉಚಿತ ಪ್ರವಾಸದ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರಿನ ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ಚಿನ್ನಾಭರಣ ಮಳಿಗೆ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಿದೆ. ಇದೀಗ ಚಿನ್ನಾಭರಣ ಖರೀದಿಯ ಮೇರೆಗೆ ಅದೃಷ್ಟದ ಕೂಪನ್ ಪಡೆಯುವ ಸದಾವಕಾಶವನ್ನ ಮಾಡಿಕೊಟ್ಟಿದೆ. ತಮಿಳುನಾಡು ಹೊರತುಪಡಿಸಿ ಭಾರತದಾದ್ಯಂತ ಇರುವ ಮಲಬಾರ್ ವಜ್ರ ಮತ್ತು ಚಿನ್ನಾಭರಣ ಮಳಿಗೆಯಲ್ಲಿ 2018 ಡಿಸೆಂಬರ್ ಒಳಗೆ ಮದುವೆ ಆಭರಣ ಖರೀದಿಸುವ ಗ್ರಾಹಕರಿಗೆ ಉಚಿತ ವಿದೇಶ ಪ್ರವಾಸದ ಅದೃಷ್ಟ ಕೂಪನ್ ದೊರೆಯಲಿದೆ. ಸೀಸನ್ 6ರಲ್ಲಿ 1,000 ಜನರಿಗೆ ಈ ಅವಕಾಶ ಪಡೆಯಬಹುದಾಗಿದೆ. ಈಗಾಗಲೇ 177 ಜನರಿಗೆ ಮತ್ತು ಕರ್ನಾಟಕದಲ್ಲಿ 27 ಜನರಿಗೆ ಉಚಿತ ವಿದೇಶ ಹನಿಮೂನ್ ಪ್ರವಾಸ ಟಿಕೆಟ್ ದೊರೆತಿದೆ. 5ನೇ ಸುತ್ತಿನ ಬಹುಮಾನವನ್ನ ಮಂಗಳೂರು ಮಳಿಗೆಯ ಸ್ಟೋರ್ ಹೆಡ್ ಶರತ್ ಚಂದ್ರನ್ ವಿತರಿಸಿದ್ರು. ನ್ಯೂಸ್ ಬ್ಯೂರೋ, P4 News 24/7 ಮಂಗಳೂರು.